ಒಂದು ವರ್ಷದ ಆದಾಯ 3 ತಿಂಗಳಲ್ಲಿ ಖತಮ್. ಲಾಕ್ಡೌನ್, ಸೀಲ್ ಡೌನ್, ಪಾಸಿಟಿವ್, ನೆಗೆಟಿವ್ ಶಬ್ದಗಳು ಬಿಟ್ರೆ ಜನಸಾಮಾನ್ಯನ ಬದುಕಿನಲ್ಲಿ ಆಶಾದಾಯಕ ಶಬ್ದಗಳು ಮುಗಿದೇ ಹೋದವು. ಕೊರೋನಾ ಮಧ್ಯಮ ವರ್ಗದ ಜನರಿಗೆ ಕಣ್ಣಿಗೆ ಕಾಣದ ಕೋಳ ತೊಡಿಸಿತು. ಮಾರ್ಚ್ ಆರಂಭವಾಗುತ್ತಿದ್ದಂತೆ ಎಲ್ಲೆಡೆ ಸೀಸನ್ ಆರಂಭದ ಕಹಳೆ ಊದಲಾಗಿತ್ತು. ಇನ್ನೇನು ವರ್ಷದ ಫೇವರಿಟ್ ಸೀಸನ್ ಎಂದು ಕರೆಯುವ ಮಾರ್ಚ್, ಏಪ್ರಿಲ್, ಮೇ ಕನಸಲ್ಲೂ ಊಹಿಸದ ರೀತಿ ಬಲಿಯಾಯಿತು. ಕಳೆದು ಹೋಯಿತು ವರ್ಷದ ಬಿಸ್ನೆಸ್. ಎಲ್ಲದಕ್ಕೂ ರೂಲ್ಸ್, ಎಲ್ಲದಕ್ಕೂ ಕಟ್ಟುಪಾಡು, ಎಲ್ಲೆಲ್ಲಿಯೂ ಬಂದೋಬಸ್ತ್. ಅಂಗಡಿ ಇಲ್ಲ, ಹೋಟೆಲ್ ಇಲ್ಲ, ಮಾಲ್ ಇಲ್ಲ, ಥಿಯೇಟರ್ ಇಲ್ಲ. ಇಷ್ಟಕ್ಕೆಲ್ಲ ಕಾರಣವಾದ ವೈರಸ್ ಕಣ್ಣಿಗೆ ಕಾಣಲೇ ಇಲ್ಲ. ಕರಾವಳಿಯಲ್ಲಿ ಈ ಸೀಸನ್ ಅಂದ್ರೆ ಜಾತ್ರೆ, ನೇಮ, ಕೋಲ, ಬ್ರಹ್ಮಕಲಶ, ಮದುವೆ, ಮುಂಜಿ, ಯಕ್ಷಗಾನ, ನಾಟಕ, ಸಮಾವೇಶ, ಗೌಜಿ, ಗದ್ದಲ ಎಲ್ಲವೂ ಮಾಯ. ಇಲ್ಲಿ ಒಂದೊಂದು ಕಾರ್ಯಕ್ರಮ 10 ವಿಭಾಗದವರ ಹೊಟ್ಟೆ ಹೊರೆಯುತ್ತಿತ್ತು. ಒಂದು ಕಾರ್ಯಕ್ರಮ ಅಂದ್ರೆ ಪುರೋಹಿತರು, ಅಡುಗೆಯವರು, ಬಡಿಸುವವರು, ಶಾಮಿಯಾನ, ನೀರು, ಕಾರ್ಪೆಟ್, ಹೂವು, ವಿಡಿಯೋ, ಫೋಟೋ, ಬ್ಯೂಟಿ ಪಾರ್ಲರ್, ಮೈಕ್ ಸೌಂಡ್, ಸ್ಟೇಜ್ ಡೆಕೋರೇಷನ್, ಫ್ಲೆಕ್ಸ್, ಬ್ಯಾನರ್ ಪ್ರಿಂಟ್, ಅಯ್ಯೋ ಹೀಗೆ ಒಂದಕ್ಕೊಂದು ಕೊಂಡಿ. ಒಟ್ಟು ಜನಜೀವನ ಹಂಚಿಕೊಂಡು ಸಾಗುತ್ತಿತ್ತು. ಕಲಾವಿದರು, ಸಂಗೀತಗಾರರು, ವಿದ್ವಾಂಸರು, ಕೂಲಿ ಕಾರ್ಮಿಕರು ಹೀಗೆ ಒಂದೇ ಒಂದು ವರ್ಗವನ್ನು ಬಿಡದೆ ಕೊರೋನಾ ಕಣ್ಣಿಗೆ ಕಾಣದ ಸೂಜಿಯಿಂದ ನಿತ್ಯ ಚುಚ್ಚಿದೆ. ಲಾಕ್ಡೌನ್ ಒಳ್ಳೆಯದನ್ನು ಮಾಡಿದೆ. ಮನೆ ತಿಂಡಿಗಳು, ಹಪ್ಪಳ ಸೆಂಡಿಗೆ ಮತ್ತೆ ಒಣಗಿವೆ. ಮನೆ ಮಂದಿಯ ಬಾಂಧವ್ಯ ಮತ್ತೆ ಬೆಸೆದಿದೆ. ಏನೂ ಇಲ್ಲದೆ ಊಟ ಮಾಡಲು ಸಾಧ್ಯ ಅನ್ನೋದನ್ನು ಕಲಿಸಿದೆ. ಜಂಜಾಟದ ಜೀವನದಲ್ಲಿ ದೂರವಾದ ಮನಸ್ಸುಗಳು ಹತ್ತಿರವಾಗಿದೆ. ನಮ್ಮನ್ನ ನಿಯಂತ್ರಿಸುವ ಶಕ್ತಿಯೊಂದು ಇದೆ ಅನ್ನೋದು ಎಲ್ಲರಿಗೂ ಅರ್ಥವಾಗಿದೆ. ಸದ್ಯ ಎಲ್ಲವೂ ತೆರೆಯುತ್ತಿದೆ, ಆದರೆ ಜನರಿಲ್ಲ. ಇದ್ದವರಲ್ಲಿ ಹಣವಿಲ್ಲ. ಶಿಕ್ಷಣ, ವ್ಯಾಪಾರ, ವಹಿವಾಟು ಎಲ್ಲೆಡೆ ಕೊರೋನಾ ಕರಿ ನೆರಳಿನ ಭಯ ಹೋಗಿಲ್ಲ. ಈ ಕೊರೋನಾ ದೇವರನ್ನೂ ಬಿಟ್ಟಿಲ್ಲ. ಬಂದ ಕಷ್ಟ ಪರಿಹಾರ ಮಾಡುವಂತ ದೇವರನ್ನ ಬೇಡೋಣ ಅಂದ್ರೆ ದೇವಸ್ಥಾನದ ಬಾಗಿಲು ಅದೆಷ್ಟೋ ದಿನ ಮುಚ್ಚಿತ್ತು. ಆದರೂ ಮತ್ತಷ್ಟು ಉತ್ಸಾಹದಿಂದ ಜನ ಹೊಸ ಬದುಕ ಕಾಣಲು ಹೊರಟಿದ್ದಾರೆ. ಆದರೆ ಪ್ರಕೃತಿಯ ನಿರ್ಧಾರ ತಿಳಿಯುವವರಾರು? ಏನೇ ಆಗಲಿ, ಬದುಕುವ ಛಲ ಮಾಸದಿರಲಿ. ಕೊರೋನಾ ಮತ್ತೆ ಬಾರದಿರಲಿ. ಬದುಕು ಎಂದಿನ ಹಳಿಗೆ ಮರಳಲಿ ಎಂಬುದು ನಮ್ಮ ಆಶಯ. ನೋಡ್ತಾ ಇರಿ ಮ್ಯಾಂಗ್ಳೂರ್ ಮಿರರ್.